ಗ್ರಾಮ ಪಂಚಾಯತ್ಗಿದ್ದ 9/11 ಅನುಮೋದನಾ ಅಧಿಕಾರವನ್ನು ಮೊಟಕುಗೊಳಿಸಿ ಗ್ರಾಮಾಂತರ ಪ್ರದೇಶದವರು ಮಂಗಳೂರು ಮೂಡಾದಿಂದ ಅನುಮತಿ ಪಡೆದುಕೊಳ್ಳುವಂತೆ ಅಸಮಂಜಸ ಆದೇಶವನ್ನ ಮಾಡಲಾಗಿದೆ. ಇದರಿಂದ ಕೃಷಿಕರು ಸೇರಿದಂತೆ ಎಲ್ಲಾ ವರ್ಗದ ಜನರಿಗೆ ತೊಂದರೆ ಉಂಟಾಗಿದೆ. ಈ ಹೊಸ ಆದೇಶ ಹಿಂಪಡೆದು ಹಿಂದಿನ ನಿಯಮವನ್ನೇ ಮುಂದುವರಿಸಬೇಕು ಎಂದು ಸರ್ಕಾರಕ್ಕೆ ಪತ್ರ ಬರೆಯಲು ಪುತ್ತೂರು ಎಪಿಎಂಸಿ ಸಾಮಾನ್ಯ ಸಭೆ ನಿರ್ಣಯವನ್ನ ಕೈಗೊಂಡಿದೆ. ಎಪಿಎಂಸಿ ಸಾಮಾನ್ಯ ಸಭೆಯು ಸಮಿತಿಯ ಪ್ರಾಂಗಣದಲ್ಲಿ ದಿನೇಶ್ ಮೆದು ಅಧ್ಯಕ್ಷತೆಯಲ್ಲಿ ನಡೆಯಿತು. ಪ್ರಾಧಿಕಾರವು ನಗರಕ್ಕೆ ಸೀಮಿತವಾಗಿರುವುದರಿಂದ ಗ್ರಾಮೀಣ ಭಾಗದ ಜನರು ನಗರಕ್ಕೆ ಅಲೆದಾಡುವ ಪರಿಸ್ಥಿತಿ ಎದುರಾಗಿದೆ. ಈ ಹಿಂದೆ 9/11 ಪ್ಲಾನ್ಗೆ ಅನುಮತಿ ನೀಡುವ ಅಧಿಕಾರವಿತ್ತು. ಇದರಿಂದ 1 ತಿಂಗಳಲ್ಲಿ ಅನುಮತಿ ದೊರೆಯುತ್ತಿತ್ತು. ಯೋಜನಾ ಪ್ರಾಧಿಕಾರದ ವ್ಯಾಪ್ತಿಗೆ ನೀಡಿದ ಕಾರಣ 6 ತಿಂಗಳು ಕಾದರೂ ಸಿಗದ ಸ್ಥಿತಿ ಇದೆ. ಜನರು ದೂರದ ಮಂಗಳೂರಿಗೆ ಕಿಲೋಮೀಟರ್ ಗಟ್ಟಲೆ ಓಡಾಟ ಮಾಡಬೇಕಾದ ಪರಿಸ್ಥಿತಿ ಸೃಷ್ಟಿಯಾಗಿದೆ ಎಂದು ಎಪಿಎಂಸಿ ಸದಸ್ಯರು ಪ್ರಸ್ತಾಪಿಸಿದರು. ಬಹುನಿರೀಕ್ಷೆಯ ಎಪಿಎಂಸಿ ರಸ್ತೆಯ ರೈಲ್ವೆ ಕ್ರಾಸಿಂಗ್ನ ಅಂಡರ್ ಪಾಸ್ ನಿರ್ಮಾಣಕ್ಕೆ ಟೆಂಡರ್ ಪ್ರಕ್ರಿಯೆ ನಡೆದಿದೆ. ರಘುರಾಜ್ ಸಂಸ್ಥೆಯು ಟೆಂಡರ್ ಪಡೆದುಕೊಂಡಿದ್ದು ಮೇ 21ರಂದು ಕಾಮಗಾರಿಗೆ ಗುದ್ದಲಿ ಪೂಜೆ ಕಾರ್ಯಕ್ರಮ ನಡೆಸಲು ರೈಲ್ವೆ ಇಲಾಖೆಯ ಸೂಚನೆಯಂತೆ ನಿರ್ಧರಿಸಲಾಗಿದೆ. ಈ ನಿಟ್ಟಿನಲ್ಲಿ ಶಾಸಕರು ಸಂಸದರ ಜೊತೆ ಮಾತುಕತೆ ನಡೆಸಲಾಗಿದ್ದು, ಕೇಂದ್ರದ ಮಾಜಿ ಸಚಿವ ಡಿವಿ ಸದಾನಂದಗೌಡ, ಸಂಸದರು, ಸಚಿವರು, ಶಾಸಕರು, ಉಸ್ತುವಾರಿ ಸಚಿವರ ಭಾಗವಹಿಸುವಿಕೆ ದೃಢಪಡಿಸಲಾಗಿದೆ. ಜೊತೆಗೆ ಕೇಂದ್ರ ರೈಲ್ವೆ ಸಚಿವರು ಭಾಗವಹಿಸುವಿಕೆಯ ನಿಟ್ಟಿನಲ್ಲಿ ಪ್ರಯತ್ನ ನಡೆಸಲಾಗುತ್ತಿದೆ ಎಂದು ಅಧ್ಯಕ್ಷ ದಿನೇಶ್ ಮೆದು ಹೇಳಿದರು. ಅವರು ಟೆಂಡರ್ ಅನ್ನು ಕೆಲಸವನ್ನು ಮಾಡ್ತಿರುವಂಥದ್ದು. ಅವರು ನಾಳ್ದು 21ನೇ ತಾರೀಕಿಗೆ ನಮ್ಮ DRM ಅವರ ಅನುಮತಿಯ ಮೇರೆಗೆ 21ನೇ ತಾರೀಕಿಗೆ ಗುದ್ದಲಿ ಪೂಜೆಯನ್ನು ಮಾಡಿ ನಾವೆಲ್ಲ ರೆಡಿ ಇದ್ದೇವೆ ಅಂತೇಳುವಂಥದ್ದನ್ನು ಮಾಹಿತಿಯನ್ನು ಕೊಟ್ಟಿದ್ರು. ಅದರ ಪ್ರಕಾರ ನಾವು ಸಂಸದರು ಮತ್ತು ನಮ್ಮ ಶಾಸಕರ ಜೊತೆ ಚರ್ಚೆಯನ್ನು ಮಾಡಿದ್ದೇವೆ. 21ನೇ ತಾರೀಕಿಗೆ ಮಾಡುವ ಶನಿವಾರ ಆಗುತ್ತೆ. ಅವತ್ತು ಒಂದು 11:30 ಗಂಟೆಗೆ ಗುದ್ದಲಿ ಪೂಜೆ ಇಟ್ಟುಕೊಳ್ಳುವಂಥದ್ದನ್ನು ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಸಚಿವರ ಜೊತೆ ಕೂಡ ಮಾತಾಡಿದ್ದೇವೆ, ಅವರು ಕೂಡ ಒಪ್ಪಿದ್ದಾರೆ. ಆದರೆ ನಾವು ಕಾರ್ಯಕ್ರಮವನ್ನು ಯಾವ ರೂಪರೇಷೆಯಲ್ಲಿ ಮಾಡುವಂಥದ್ದು ಅಂತ ಹೇಳಿಕೊಂಡು ಈ ಸಭೆಯಲ್ಲಿ ಈಗಾಗಲೇ ಒಬ್ಬರು ತೀರ್ಥನ ಹೇಳಿದಾಗೆ ಯಾರ್ಯಾರು ಸನ್ಮಾನ ಮಾಡಲಿಕ್ಕಿದೆ. ನಮ್ಮ ಕೊನೆಯ ಒಂದು ಕಾರ್ಯಕ್ರಮ ಇದೆ. ಎಪಿಎಂಸಿ ಕಾರ್ಯದರ್ಶಿ ರಾಮಚಂದ್ರ, ಎಪಿಎಂಸಿ ಉಪಾಧ್ಯಕ್ಷ ಮಂಜುನಾಥ್ ಎನ್ಎಸ್, ಸದಸ್ಯರಾದ ಪುಲಸ್ಯ ರೈ, ಬಾಲಕೃಷ್ಣ ಬಣಚಾಲು, ಮೇದಪ್ಪಗೌಡ, ತೀರ್ಥರಾಮ್, ಶಕೂರ್ ಹಾಜಿ, ಕಾರ್ತಿಕ್ ರೈ, ತ್ರಿವೇಣಿ ಪರ್ವೋಡಿ, ಕೊರಗಪ್ಪ, ಕೃಷ್ಣಕುಮಾರ್ ರೈ, ಕುಶಾಲಪ್ಪಗೌಡ, ಬಾಬು, ಮೋಹನಾಂಗಿ ಮೊದಲಾದವರು ಪಾಲ್ಗೊಂಡಿದ್ದರು.